ನಿಶುಂಭಧಾನ ಅಂತ ಕೇಳಿ ಬಂದೆವು. ಹಾಗೆಂದುಕೊಳ್ಳಬಹುದು. ಒಲಗು ಕೊಟ್ಟಂತಹ ವಿಚಾರ ಅದೇ ಕವಿತೆ ಆಲಿಸಿ ಪರಿಪಾಲಿಸು ತಂದೆ ಪರಿಪಾಲಿ ಅನುಜ ನಿಶುಂಭ ಬ್ರಹ್ಮ ನಿರ್ಮಿತವಾದಂತಹ ಗರ್ಭಾಂಬುದಿಯಲ್ಲಿ ಕಶ್ಯಪರ ಕರುಣೆಯಿಂದಾಗಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿದ್ದಕ್ಕಾಗಿ ಹುಟ್ಟಿಕೊಂಡವರು ನಾವೀರುವರು ನಿಜ. ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಿಜ. ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ಸಾಧನೆಯನ್ನೇ ಕೈಗೊಂಡೆವು. ಏನು ಮಾಡಿದೆವು ತಮ್ಮ? ಸಾಧನೆ ಮಾಡಬೇಕೆಂಬಂತ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನು ಸೇರಿದವರು ನಾವು. ವಿಧಾತನ ಕುರಿತು ತಪಸ್ಸನ್ನ ಆಚರಿಸಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ವಿಧಾತ ದರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದೆಂಬಂತಹ ವರವನ್ನು ಕೊಟ್ಟಿದ್ದಾನೆ. ವರ ಪ್ರಭಾವದಿಂದ ಭೂಲೋಕ ನಮ್ಮ ವಶ, ಪಾತಾಳ ಲೋಕ ನಮ್ಮ ವಶ. ಮುಂದೇನು ವಶವಾಗಿದೆ. ನಿಜ. ಆದರೂ ಉಳಿದಿದೆ ಒಂದು ಲೋಕ, ಅದುವೇ ನಾಕಲೋಕ. ದೇವತೆಗಳು ಮದದಿಂದ ಮೆರೆಯುತ್ತಾ ಇದ್ದಾರೆ. ಮದವನ್ನು ಇಳಿಸಬೇಕು.
ಹೇಳುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯ, ಇಲ್ಲವಂತಾದರೆ ನೀನು ಹಿಡಿದಂತ ಕಟಾರಿ ಶಿರಕ್ಕೆ ನಿನ್ನನ್ನು ನಿನ್ನವರನ್ನು ಬಡಿದೋಡಿಸಿ ಅಧಿಕಾರ ಸ್ಥಾಪಿಸಲು ಬಂದಂತಹ ಶುಂಭ ನಾನೇ. ಮತ್ತೆ 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಈ ನಾಗಲೋಕವನ್ನು ಪಡೆದಿದ್ದೇನೆ. ಇನ್ನಂತಹ ಎಷ್ಟೋ ದಾನವರು ಈ ನಾಗದ ಆಸೆಯಿಂದ ಬಂದಿದ್ದಾರೆ. ಬಂದವರನ್ನೆಲ್ಲರನ್ನು ಬಂದಿದ್ದೇನೆ. ನಿನ್ನನ್ನು ಬಿಡುವನೆಂದು ಭಾವಿಸಿದೆಯಾ? ನಿನಗೂ ಅದೇ ಗತಿ. ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ತಮ್ಮ ಅಣ್ಣ, ನಾಕದ ಪೀಠ ನಮ್ಮ ವಶವಾಗಿದೆ. ನಿಜ. ಇನ್ನೇನಿದ್ದರೂ ಅರ್ಪಣ ತರ್ಪಣ ಶುಂಭಾರ್ಪಣವಾಗಬೇಕು. ನಿನ್ನ ಆಜ್ಞೆ. ಸೂರ್ಯ ಚಂದ್ರರ ಸಂಚಾರ ನಮ್ಮ ಆಜ್ಞೆ ಇಲ್ಲದೆ ನಡೆಯಕೂಡದು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಪರಿಹಾರ ಅಗತ್ಯ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದೀಗೆ ಮರುಗುತ್ತ ಸುಮನಸ ನೆರವಿಯ ನೊಡಗೊಂಡು ಪುರುಹೂತ ತೊಳಲಿದ ಮನದೀಗೆ ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯಿತಲ್ಲ, ಇಂದ್ರ ಪದವಿ ಕೈ ತಪ್ಪಿ ಹೋಯಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಪಾಲಯಮ ಶರುವಾ
ಸರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಹ ತ್ರಿದಶಕದೋ ಭವ ಪೊರೆಯಮ್ಮ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಯ ನಮಸ್ತಸ್ಯೈ ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಏಳಯ್ಯ ಸುರಪಾಲ ಗೋಳುಗೊಳ್ಳುವುದೇಗೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಡುತ್ತಿರನು ಅಲನಾಲಯ ಕಟ್ಟಿದೆನು ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೇ ನನ್ನನ್ನು ಪ್ರಾರ್ಥಿಸಿಕೊಂಡಿರೆ. ಗೋಳಿಡುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಗುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಭಿನ್ನಯ ಧನುಜ ಮಹಿಷಗಿಯುಂದ ಘನ ಪರಾಕ್ರಮಿ ಕುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಕಳನು ಜನನಿಗೆ ಭಿನ್ನಹ ಜನನಿ ಪುರನಾಥ ಧನುದೇವಿಯ ಮಕ್ಕಳಾದಂತಹ ಶುಂಭರು ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಇವರು ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದನು ಕರುಣಿಸುತ್ತಲ ಭಯವನ್ನು ನುಡಿದನು ಕಿರಿದು ಸಮಯವೇ ಹರಿದು ದೈತ್ಯರ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ನೋಡುವುದೆನ್ನ ಲೀಲೆಯ ಹರುಷದೊಳಗಿಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು
ವದ್ಯರೇ ಸರಿ ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ತಿಳಿದೆ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭ ಎನ್ನುತ್ತಲಿ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಅರಿಯೇ ದೈತ್ಯ ವೃಂದವ ಮೋಹಿಸಿ ಅರಿಯೇ ಮಹಾಮಾಯೆ ಆಯ ಸುಂದರ ತಡೆದಮಿಂದು ಕೌಶಿಕೆಯಾಗಿ ಯಾವ ರೂಪ ಸುಂದರ ತಡೆದವುದು ಕೌಶಿಕೆಯಾಗಿ ನಿಂದಳು ಮೆರೆದ ಕದೋಪವನದೊಳಲ್ಲಿ ನಿಂದಳು ಮೆರೆವ ಕದೋಪವನದೊಳಲ್ಲಿ ಸುಂದರ ತಳೆದವುದು ಕೌಶಿಕೆಯಾಗಿ ನಿಂದಳು ಮೆರೆವ ಕದೋಪವನದೊಳಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಕರಿಯೇ ಅಳುವಂತಹ ಸುಮನಸರಿಗೆ ಧೈರ್ಯದ ಅಭಯಗಳನ್ನು ಕೊಟ್ಟು ಕಳುಹಿಸಿಯಾಯಿತು.
ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದು ಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೆ ವರಬಲವನ್ನು ತೆರಿದ್ದಾರೆ. ಕಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲವನ್ನನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ. ಹೃದ್ಘೋಷ ಸಂಭವೆಯಾದ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರಾಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲು ಸುಗವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ವಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ದೈತ್ಯ ಶುಂಭ ಪೃಥ್ವಿಯೆಲ್ಲ ಸಂಚರಿಸಿ ಶೋಧಿಸುವೆ
ಸಾಧನೆಯನ್ನು ಕಂಡವರು. ಹೌದಣ್ಣ. ಚಂಡ ಮುಂಡಾರು ಗಂಡುಗಲಿಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನನ್ನು ಸ್ತುತಿಗೈದವರು ನಾವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ. ಕೇಳದೆ ಕೊಟ್ಟಲ್ಲ. ಭೂಲೋಕ ಪಾತಾಳೋಕವನ್ನು ಸ್ವಾಧೀನ ಮಾಡಿಕೊಂಡೆವು. ನಂತರ ಸ್ವರ್ಗಕ್ಕೇರಿದೆವು. ಅಲ್ಲಿ ಶುಂಭಣ ಆಳ್ವಿಕೆ. ಶುಂಭಣೇನು ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ನಾವು ಲೆಕ್ಕಿಸಲಾರಂತಹ ವಿಷಯವನ್ನು ತಿಳಿದು ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭ ಉಭಯ ತೋಳುಗಳಿಂದ ತಪ್ಪಿದ, ಬಿಗಿದಪ್ಪಿದ ಕೊಟ್ಟನಲ್ಲ. ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ತೆಗಳಿದವರ ಶಿರವನ್ನೇ 3 ಲೋಕ ಸಂಚಾರ. ಪರಿಹಾರ ಆಗ್ಬೇಕಲ್ವೇ? ಕದಂಬ ವನಕ್ಕೆ ಮೃಗ ಬೇಟೆಗೆ
ಮಾಂಸವನು ಮೆನುಗಲೆ ಬಾಡು ಮೃಗಗಳನ್ನು ಹೊಲುತ್ತಲೆ ಮೃಗಗಳ ಹೊಲುತ್ತಲೆ ಮಾಂಸವನು ಮೆನುತದೆ ಎಲ್ಲರಿಗೊಟ್ಟು ತತನುವ ಶ್ರಮವನು ಬರನೋ ಕದಂಬವನದೆಡೆಗೆ ಖಣರೊಳಗವಾಂತವನು ಮೇಲುತ್ತಲೆ ಸಾಕು ಪುಣ್ಯ ಆತ್ಮ ಸಾಕು. ಏನು ತಮ್ಮ? ಪೆಟ್ಟು ಹೆಚ್ಚಾದ್ರೆ ಮತ್ತೆ ನಮಗೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ. ತಮ್ಮ ಅಣ್ಣ ತಿನ್ನುವುದಕ್ಕೆ ಸುಲಭ ಮಾಡಿಕೊಟ್ಟ. ಹೌದಾ? ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆನಾಡಿದವರು ನಾವಲ್ಲ. ಇಲ್ವೇ ಇಲ್ಲ ತಮ್ಮ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣ ತಮ್ಮ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದು ಸಿಗುದಿಲ್ಲಂತಹ ಕಾರಣಕ್ಕಾಗಿ ಇದೋ ಈ ದಾರಿಯನ್ನು ಹಿಡಿದೆ ಹೋಗುವಂತಹ ಸಂದರ್ಭದಲ್ಲಿ ನಾಲ್ಕಾಣೆ. ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದಾ? ನಾಲ್ಕಾಣೆಯಲ್ಲಿ ಏನು ಸಿಗ್ತದೆ? 4 ಆನೆ ಮರಿಗಳು. ಆನೆ ಮರಿ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಣದಲ್ಲಿ ಹಿಡಿದೆ, ನೆಲಕ್ಕೆ ಬಾಡಿದೆ, ಒಂದೇ ಪೆಟ್ಟಲ್ಲಿ ಅಪ್ಪಚ್ಚ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗಾಗಿ. ನಾನು ಕಿವಿ ತಿನ್ನುವ ಜಾತಿ ಬಿಟ್ಟಿದೆ ಈಗ. ನಾನು ತಿನ್ನುವುದಿಲ್ಲ. ಮತ್ತೆ ಯಾರಿಗೆ? ನಮ್ಮಣ್ಣ ನಿಶುಂಬನಿಗೆ ಕೊಡುವ. ಅವನಿಗೆ. ಅವ ತಿಂತಾನೆ. ಅವನಿಗೆ ಕೊಡೋಣ. ಅಣ್ಣ, ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು. ನಿನಗೆ ಏನಾದ್ರೂ ಹೊಸದನ್ನ ಖಂಡಿತ ಇವತ್ತು. ತಮ್ಮ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ಅಣ್ಣ ಕೋಣ, ತಮ್ಮ ಹಂದಿ, ಅಣ್ಣ ಕೋಣ ನಿನಗೆ ಹೇಳಿದಲ್ವಾ? ಮತ್ತೆ ಯಾರಿಗೆ? ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿ. ಏನು ಮಾಡಿದೆ? ಅದರ ಬಾಲಕ ಅಲ್ಲಿಗೆ ಬಡಮ್ಮ. ಎಲ್ಲಿಂಟಲ್ಲ ಬಡಮ್ಮ? ಅದು ಪ್ರಾಣಿ ಅಲ್ವಾ? ಮತ್ತೆ ಯಾವ್ದಾ? ಪ್ರಾಣಿಯನ್ನು ತಂದು ಬಂಡೆಗೆ ಬಡಿಯುವಂತಹ ರಭಸದಲ್ಲಿ ಬರುವಂತಹ ಶಬ್ದ ಬಡಮ್ಮ. ಹೌದಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಏನು ಮಾಡಿದೆ? ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಕಟಕಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಏನು ಮಾಡಿದಣ್ಣ? ಚರ್ಮವನ್ನು ಹಾಗೆಯೇ ತೆಗೆದಿರಿಸಿದ್ದ. ಚಳಿಗಾಲಕ್ಕೆ ನಮಗೆ ಆಗ್ತದಣ್ಣ. ಹಾಗಲ್ವಾ? ಮತ್ತೆ ಹೇಗೆ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನು ಇರುವುದಿಲ್ಲ. ಹೌದಲ್ವೇ? ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ 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 ಕರ, ಕುರು ಕುರು, ಕುರು ಕುರು, ಕರು ಕುರು, ಕುರು ಕುರು, ಕುರು ಕುರು, ಲೇಸು. ಒಳ್ಳೆ ಶಬ್ದ. ಹೌದಲ್ವೇ? ತಮ್ಮ, ಅಣ್ಣ, ಬೇಟೆ ನಾಡಿ ಏನು ಕೂಡುವುದಿಲ್ಲ. ಹೌದಾ? ಶ್ರಮ ಜಲ ಇಳಿಯುತ್ತಾ ಉಂಟು. ಒಂದು ಕೆಲಸ ಮಾಡು. ಯಾವ ಕೆಲಸ? ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ. ಅದು ಎರಡು ಒಂದಲ್ಲ ಪುಣ್ಯಾತ್ಮ. ಹೌದಾ? ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಬಂದರು? ಬಂದಾರು ಬರ್ಲಿಕ್ಕಿಲ್ಲ. ಬರ್ಲಿಕ್ಕೆ ಅಲ್ವಾ? ನಾವು ವಾದ ಮಾಡುದು ಸರಿ. ಏನು ಮಾಡೋಣ? ನಮ್ಮ ಸೇವಕರಿದ್ದಾರೆ, ಅಲ್ಲಿ ವಾಯುದೇವ ಇದ್ದಾನೆ. ಹೌದಲ್ಲ? ಅವನಿಗೆ ಆಜ್ಞೆಯನ್ನು ಕೊಡುವ. ಅವನಿಗೆ ಆಜ್ಞೆಯನ್ನು ಕೊಡ್ಬೋದೆ, ಆದ್ರೆ ನಾವು ನಿಂತಹ ಸ್ಥಳ ತಗ್ಗು ಪ್ರದೇಶ ಅಲ್ವೇ? ಆತನಿಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ಬೇಕಾದ್ರೆ ಎತ್ತರವಾದಂತಹ ಪ್ರದೇಶಕ್ಕೆ ನಾವೇ ಹೋಗ್ಬೇಕು. ಯೋಚನೆ ಮಾಡುವುದು ಸರಿಯಲ್ಲ. ತಳುವದ ಸಮಯದಲ್ಲಿ ಕೇಳಿಸಿ, ತಳುವದ ಸಮಯದಲ್ಲಿ ಕೇಳಿಸಿ, ನಲವಿನೋ ಹುಯ್ಯ ದೇವಿಯು ಪಾಡುತ್ತಿಯ ಗಾಯನವ ಆಲಿಸುತ್ತ
ಗಾನ ಪಾಡುವಳು
ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಇನ್ನೊಮ್ಮೆ ಹಾಗಾದ್ರೆ ಬೇಟೆಯಾಡೋಣವೇ? ಮೇಲೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಈ ಸಂಗೀತವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹೃದಯ ಶೂನ್ಯನೇ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಗಾನವನ್ನು ಹಾಡಬೇಕು ಅಂತಾದರೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲ. ಯಾರಾದ್ರೂ ಸಾಧನೆಯನ್ನೇ ಮಾಡಿರಬೇಕು. ಹಾಗಿದ್ರೆ ಹಾಡುವವರು ಯಾರು? ಸರಿಯಾಗಿ ಆಲೋಚನೆ ಮಾಡಿದವರು ಆ ಸೃಷ್ಟಿಕರ್ತ ಬ್ರಹ್ಮದೇವ, ಅವನ ಮಡದಿಯಾದಂತಹ ಶಾರದ ದೇವಿ, ಚಂಡಮುಂಡರಾದಂತಹ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡ್ತಾ ಇದ್ದಾರೆ. ಈಗ ಶಾರದೆ ಬಂದದಂತ ಹೇಳಿದೀಯ? ಅವಳೇ ಹಾಡಿದ್ದು. ಶಾರದೆ ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೋ ತಮ್ಮ? ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದಾ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಬ್ರಹ್ಮಣ ಕಾರ್ಯ ಪೂರ್ಣ ಆಗುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದ್ರೆ ಶಾರದಾ ಮಾತೆ ಅಲ್ಲ, ಅವಳು ಒಳ್ಳೊಳ್ಳೆ ಗಾಯಕರಿದ್ದಾರಲ್ವೇ? ದೇವಲೋಕದಲ್ಲಿರುವಂತಹ ಕುದುರೆ ಮುಖ ಉಳ್ಳವ ತುಂಬೂರ, ದೇವಲೋಕದ ಸಂಗೀತ ದೇವವೈಣಿಕ, ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರು? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡಾಳು ತುಂಬುರಲ್ಲಲ್ವಾ? ಹಾಗಾದ್ರೆ ಇನ್ನೊಮ್ಮೆ ಇದ್ದಾರೆ ಯಾರು? ಅವರೇ ನಾರದ, ನಮ್ಮಲ್ಲಿ ದಯವನ್ನು ತೋರದ, ಕರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ಕಾಲ ವಿಶಾರದ. ಈ ಹಿಂದಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಅವ ಇಲ್ಲಿಗೆಲ್ಲ ಬರ್ಲಿಕ್ಕುಂಟವ? ಹಾಗಾದ್ರೆ ನಾರದನಲ್ಲ, ತುಂಬುರನಲ್ಲ, ವೀಣೆಗಾಯನ ಖಂಡಿತವಾಗಿ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಹಾಗಿರ್ಬೋದೇ? ಯಾರು ಅಂತ ಆಗ್ಬೇಕಲ್ಲ. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯೋಣ. ಸ್ವರವಿಡಿನೋ ಸ್ವರವಿಡಿನೋ ಸ್ವರ ಸ್ವರ ಸ್ವರವಿಡಿನೋ ನಡೆತರನು ನಡೆತರನು ತನುವಿನ ಪರಿಮಳವು ನಾಸಿಕೆಗೆ ಅಡರಲು, ತನುವಿನ ಪರಿಮಳವು ನಾಸಿಕೆಗೆ ಅಡರಲು. ಅರರೆ 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 ಕೌತುಕ ಕೌತುಕ ಕೌತುಕವೇ ಪರಿಮಳವಿಡಿವೋ ಪರಿಮಳ ಮುಂಬರಿಯೇ ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗಶೋಣಿ ಪುಂಡ್ರೇಕ್ಷು ಪಾಶಾಂಕುಚ ಪುಷ್ಪಮಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ತೂಗಿದಳು ಯಾನೆಯ ದುರ್ಗಾಂಬಿಕೆ ತೂಗಿದಳು ಯಾನೆಯ ತೂಗಿದಳು ಯಾನೆಯ ದುರ್ಗಾಂಬಿಕೆ ತೂಗಿದಳು ಯಾನೆಯ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಜೋಗುಳ ಪಾಡು ರಾಗಲಯದೊಡಂಬು ಜೋಗುಳ ಪಾಡುವ ರಾಗಲಯದೊಡಂಬು ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಜೋಗುಳ ಮಾಡುವ ರಾಗಲಯದೊಡಂಬು ತೂಗಿದಳು ತೂಗಿದಳು ದುರ್ಗಾಂಬಿಕೆ ತೂಗಿದಳು ತೂಗಿದಳು
ಮಿಡಿದು ಮುಂಬರಿಯೇ ಹರಡಿ ಕೋಟಿ ಪ್ರಕಾಶವದು ಗೋಚರಿತೆ ಅಚ್ಚರಿ ಅಚ್ಚರಿ ಅಚ್ಚರಿಯೋನ ಶೋಧಿಸಿ 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 ಬರುತ್ತಾ ಮರುತ 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 ಕಂಡರು ಸ್ವರ್ಣದಯ್ಯ ದೇವಿಯನೋ ಹಣದಗಿನ್ನಿವಳೆಂತ ವಿಟಗಾರೆ ಹರರೆ ಅಮಮ ಅರರೆ ಎಂಥ ವಿಟಗಾರೆ ನೋಡಿ ನೋಡಿ ಮರನ ಕೂಗಣೆಯಂತಿಗಳು ನೀನೆ ನೋಡಿ ಮರನ ಕೂಗಣೆಯಂತಿಗಳು ನೀನೆ ಶರದೇಂದು ಮದನೆ ಹರಿಣನೇ ಶರದೇಂದು ಮದನೆ ಶರದೇಂದು ಮದನೆ ಶರದೇಂದು ಮದನೆ ಹರಿಣನೇ 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 ಚೆಲ್ವಾ ತರುಣಿ ಮಣಿಯು ಚೆಲ್ವಾ ತರುಣಿ ಮಣಿಯು ಚೆಲ್ವಾ ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಶರದೇಂದು ಮದನೆ ಹರಿಣನೇತ್ರೆ ಚೆಲ್ವಾ ತರುಣಿ ಮಣಿಯು ವಿಮಲ ಗಾತ್ರೆ ಹರರೆ 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 ಹೀಗೆ ಉಂಟೆ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆಕಾಶರಿನ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ಕೈ ಕನ್ನಡಿ ನಮ್ಮ ಮುಂದೆ ಕಾಣಿಸಿತೆ ಅನ್ನುವಂತಹ ತೆರದಲ್ಲಿ ನೋಡಿದೆಯ ತಮ್ಮ. ಎಲ್ಲಿ ನೋಡಿದೆ ಕೂಡ ಬೆಳಕು ಕಾಣಿಸ್ತಾ ಇದೆ. ಎಷ್ಟು ಬೆಳಕು! ಎಲ್ಲಿ? ಕೋಟಿ ಸೂರ್ಯನ ಪ್ರಭೆ ಬೆಳಕಿನ ಮೂಲವನ್ನು ಅರಸುತ್ತಾ ಮುಂದುವರಿದು ಬಂದವಾಗ ನೋಡಿದೆಯ ತಮ್ಮ.
ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಈಕೆಯನ್ನು ಕಂಡ ಕ್ಷಣವೇ ಇವಳನ್ನು ಹೊಗಳಲೇಬೇಕು. ಮಂದ ಗಮನೆಯ ಮಂದ ಹಾಸದ ವಿಲಾಸಂ ಬಂದುರದ ಸಿಂಗಾರವೇ ಏನೆಂಬೆ ಮೋಹಿನಿಯು ತ್ರೈಬೋನದ ರತಿಯು ವಯ್ಯಾರದ ಸುಂದರಿಯ ತುಹಿನಾದ್ರಿ ಶಿವಶರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರ ನಪ್ಪ ತವಕದಿ ಪ್ರವಾಹಿಪ ಜಾಹ್ನವಿ ವನಿತೆಯು ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕ್ಕೆ ಅಡಿಯನು ಮುಡಿಯನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮಗದ ಬಾಲೆ ಯಾರು ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲ ಮನ್ಮಥನ ರತ್ನರಿದ್ದಾನೆ ಅಂಗಜ ಮಂತ್ರ ಸೂತ್ರದ ಟಿಪ್ಪಣಿ ಮಾನವರಿಗೆ ಅಧಿಸೈವ ಸುಜ್ಞಾನ ಕಂಡೇ ಮಾತೃಪವನಸಾರ ಮುರುಲೋಕದ ಮೊಹಳವ ಚಿತ್ರ ಸಂಸಾರ ಸುಖ ಸಾಕಾರ ಜನನಯರ ಕಾರಗಾರಿ ಪರಿಗಾಂಶಿಗಳ ಚಿತ್ತಚೌರಿ ವಿಹಾರ ಉತ್ತಮನಾರೆ ಅರೆ ಇವಳೆಂತ ಮಿಠಗಾರೆ ಸ್ಮರಣ ಕುರ್ಗಳೆಂತಿ ಹಳು ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮನೆಗೆ ಏಳು ಮಲಗಾತ್ರೆ ಯಾರಿರ್ಬೋದು ಯಾರೇ ಆಗಿರಲಿ ಇವಳ ರೂಪಕ್ಕೆ ಮನಸ್ಸೋತಿದ್ದೇನೆ. ಇವಳನ್ನು ಮದುವೆಯಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸುದ ನಿನ್ನ ಪ್ರಾಣ ಕೂಡ ಹೋಗ್ತದೆ. ಯಾಕೋ ತಮ್ಮ ಆ ಬ್ರಹ್ಮದೇವ ಏನೊಂದು ವರ ಕೊಟ್ಟಿದ್ದಾನೆ. ಎಷ್ಟರ ತನಕ ನೀವು ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ನಿಮಗೆ ಮರಣದ ಭೀತಿ ಇಲ್ಲೆಂಬುದಾಗಿ ಹೆಣ್ಣನ್ನು ಕೆಡವುದಕ್ಕೆ ಹೋಗಿ ನಿನ್ನ ಸಾವನ್ನೇ ಹತ್ತಿರ ಕರೀತಾ ಇದೆಯಲ್ವೇ? ನಮ್ಮೊಡೆಯ ಶುಂಭ ಅವನಿಗೆ ಸರಿಯಾಗಿ ಧರಣಿಯರೆಲ್ಲ ಬಂದರಿಂದ ನೋದಿಟ್ಟಿದೆವು ಅಣ್ಣದೇವಾ ನಿನ್ನ ನಿರತೆ ಕೊಂಡಾಡುತ್ತಲಿರುವನು ಜಗದಿ ಅಣ್ಣದೇವ ತಮ್ಮಂದಿರಾಗಿ ವಂದಿಸಿಕೊಂಡಿದ್ದೇವೆ. ನಿನ್ನ ಆಜ್ಞೆಯನ್ನು ಪಡೆದು ಧರಣಿ ಎಲ್ಲವನ್ನು ಸಂಚರಿಸಿದವರು ನಾವು ನಿರತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣನು ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗ ಬೇಟೆ ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವಾದ ವಿಶ್ರಾಂತಿಯನ್ನು ಪಡೆದಿರುವಂತಹ ವೇಳೆ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ. ಆ ಗಾಯನದ ಜಾಡನೆ ಹಿಡಿದು ಮುಂದೆ ಮುಂದೆ ಒರೆಯುವಂತಹ ವೇಳೆಯಲ್ಲಿ ಒಬ್ಬಳಾಕಿ ಸೌಂದರ್ಯವತಿಯ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಣ್ಣಾರೆ ನೋಡಿದವರು ನಾವು. ನೋಡಿದಾಕ್ಷಣ ನಮ್ಮ ಚಿತ್ತಕ್ಕೆ ಹೊಳೆದು ಒಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆಯಾಗಬೇಕು. ಏನು ನುಡಿಲಾಲಿಸುತ್ತ ಶುಂಭನೋ ಮನಸಿ ಜನ ಶರಹತಿಗೆ ಸಿಲುಕುತ್ತ ವನ ಜನೇಂದ್ರಿಯ ವರಿತದಿರೆ ನಿಲ್ದಿನುತ್ತ ನಿಶ್ಚಯಿಸಿ ನಿಮ್ಮದಾದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿ ಸುಗ್ರೀವ ಹೀಗೆ ಬಾರಯ್ಯ ಹೀಗೆ ಬಾ. ಏನಯ್ಯ ಕೇಳಯ್ಯ ಕೇಳಯ್ಯ ಸುಗ್ರೀವ ತಂಗಿವ ಜಾಲವಲ್ಲೊಂದು ಮಾತೆಯನು ಕೇಳಿದನು ಕರುಪ್ಪವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ. ಸುಗ್ರೀವ ಮಹಾಪ್ರಭು ನಿನ್ನನ್ನು ಅತಿ ಅವಸರವಾಗಿ ಕರೆವರೇ ಕಾರಣವಿದೆ. ಏನು? ನಮ್ಮದೇ ಆದಂತಹ ಕದಂಬ ಬಣದಲ್ಲಿ ತರುಣಿಯೋರ್ವಳಿರುವ ವಿಚಾರ ಕೇಳಿದವ ನಾನಾಗಿದ್ದೇನೆ. ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ಹೌದೇ? ನನ್ನ ಸಕಲ ವಿಚಾರವನ್ನು ಆಕೆಯ ಬಳಿ ತಿಳಿಸಿ ಆಕೆಯ ಮನ ಒಲಿಸಿ ಇಲ್ಲಿಗೆ ಕರೆತರಬೇಕಾದ್ದು ನಿನ್ನ ಹೊಣೆ. ಇದು ಶುಂಭನಾಜ್ಞೆ. ಹೋಗಿ ಬಾ. ಪ್ರಯತ್ನ ಮಾಡ್ತೇನೆ ಪ್ರಭು. ಶುಂಭನಾಜ್ಞೆಯೊಳೈರಿ ಮೆರೆವ ಕದಮವನವನೆ ಪುಗುತ ಮೆರೆವ ಕದಮವನವನೆ ಪುಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವಗಿವ
ಸ್ಮರಣಂಬಿ ಗುರಿ ತಿಳುಕುತನಿ ನಮ್ಮಯ ಶುಭ ಕೆಟ್ಟನು ಸ್ಮರಣಂಬಿ ಗುರಿ ತಿಳುಕುತನಿ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿ ಈಕೆ ಮಾನಿನಿಯೇ ಶಿವ ಶಿವ ಶುಂಭನಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನ ನೆಲೆಗೆ ಧಾವಿಸಿ ನಾನು ಬಂದು ನೋಡಿದ್ರೆ ಈ ಕದಂಬವನ ಮೊದಲಿನ ಹಾಗಿಲ್ಲ, ಸೂರ್ಯನ ಬೆಳಕೇ ಕಾಣಿಸ್ತಾ ಉಂಟು. ಹಾಗಿದ್ರೆ ಶುಂಭ ಹೇಳಿದನಲ್ಲ, ಕಾಡಿನಲ್ಲಿ ತರುಣಿಯೋರ್ವಳು ಇದ್ದಾಳೆ, ಅವಳನ್ನು ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ. ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಪ್ಪಪ್ಪ ಏನನ್ನು ನನ್ನ ಕಣ್ಣು ದೃಷ್ಟಿಯಿಂದ ಕಾಣುತ್ತಾ ಇದ್ದೇನೆ. ತ್ರೈ ಜಗದಂಬಿಕೆಯ ರೂಪಲಾವಣ್ಯ ಅಂಬರ ಪಥದಿಂದಲೇ ತೂಗು ಉಯ್ಯಾಲೆಯೊಂದು ಕೆಳಗಿಳಿದಿದೆ. ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಏನು ಮಾಡಲಿ ಹೇಳಿ? ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ನಮ್ಮ ಒಡೆಯನಾದಂತಹ ಶುಂಭ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದನೆ. ಇವಳು ಹೆಣ್ಣೆ ಅಲ್ವೇ ಅಲ್ಲ, ತರುಣಿ ಅಲ್ಲ. ಹಾಗಿದ್ರೆ ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿಯನ್ನು ಬಯಸಿ ನಮ್ಮ ಒಡೆಯ ಕೆಟ್ಟನಲ್ಲ, ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮನ್ನು ಕೆಡಿಸಿದ. ಏನು ಮಾಡೋಣ ಹೇಳಿ? ಶುಂಭನ ಆಜ್ಞೆ ನನಗೆ ಆಗಿದೆ. ಅವನ ಮಾತನ್ನು ಮೀರಿ ನಡೆಯೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಅಮ್ಮನಲ್ಲಿಯೇ ಮಾತನಾಡುತ್ತೇನೆ. ಅಮ್ಮ ಜನನಿಗೆ ಬಿನ್ನಗವನು ಕರುಣಗೊಳಿಯುವುದೋ ಜನನಿಗೆ ಬಿನ್ನಗವನು ಕರುಣಗೊಳಿಯುವುದೋ ವನದಲ್ಲಿ ಕುಳಿತಿರ್ಪುದೇ ವನದಲ್ಲಿ ಕುಳಿತಿರ್ಪುದೇ ಸನುಮತವಲ್ಲಿದು ನಿನಗೆ ತೇಳುವೆ ಒಂದು ಸನುಮತವಲ್ಲಿದು ನಿನಗೆ ತೇಳುವಿರುವುದು ಧನುಜೇಶ ಶುಂಭನ ಬಯಕೆ ಧನುಜೇಶ ಶುಂಭನ ಬಯಕೆ ಜನನಿಗೆ ನಿನ್ನ ಕವನು ಕರುಣದುಡಿಯೋ ಜನನಿ ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ಹಾಗೆ ನಾನಾಡುವಂತಹ ಮಾತುಗಳನ್ನು ನೀನು ಕರುಣದಿಂದ ಆಲಿಸಬೇಕಮ್ಮ. ಬಹಳ ದೂರದಿಂದಲೇ ನಾನು ಬಂದವ. ಶುಂಭನ ಅಮಾತ್ಯ ಸುಗ್ರೀವ ಅನ್ನುವ ಹಾಗೆ ನನ್ನ ಹೆಸರು. ಇಲ್ಲಿಯವರೆಗೆ ಬರುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆ ತಾಯೇ. ಶುಂಭನ ವಿಚಾರವಾಗಿ ಮಾತನಾಡುವಾಗ ನಾನು ನೊಂದೇ ಹೇಳಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಇಷ್ಟರವರೆಗೆ ಮದುವೆ ಆಗಲಿಲ್ಲಮ್ಮ. ಮದುವೆ ಆಗಬೇಕು ಅನ್ನುವಂತಹ ಆಸೆ ಈಗ ಆಗಿದೆ. ಯಾಕೆ? ನೀನು ಇಲ್ಲಿ ಇರುವಂತಹ ವಿಚಾರವನ್ನು ಕೇಳಿ ತಿಳಿದು. ಅಮ್ಮ, ನಾನು ಯೋಚನೆ ಮಾಡುವುದು ಅದನ್ನಲ್ಲ ತಾಯೇ. ಇದು ದೊಡ್ಡ ಕಾಡು, ಕದಂಬವನ. ಯಾರೂ ಇಲ್ಲಿಗೆ ಪ್ರವೇಶ ಮಾಡುವ ಹಾಗಿಲ್ಲ. ಹಾಗಿದ್ರೆ ನೀನು ಇಂಪಾದ ಗಾಯನವನ್ನು ಹಾಡುತ್ತಾ ಇದ್ದೀಯಾ? ಆ ಗಾಯನ ಕೇಳುವುದು ಯಾರಮ್ಮ? ಕೇವಲ ಮೃಗ ಪಕ್ಷಿಗಳು ಮಾತ್ರ. ಕೇಳಬೇಕಾದವರು ಯಾರು? ಅದು ಮನುಜರು. ಹಾಗಿದ್ರೆ ನೀನು ಕಾಡಿನಲ್ಲಿ ಇರುವುದಲ್ಲ, ಊರಿಗೆ ನೀನು ಬರಲೇಬೇಕು. ಆಗ ನೀನು ಏನು ಅಂತ ಈ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ತಾಯೇ. ಆದ್ದರಿಂದಲೇ ನಮ್ಮ ಒಡೆಯನ ಬಯಕಾದ್ವಿ. ಇದೋ ಚಿನ್ನದ ರಥವನ್ನೇ ಕಳುಹಿಸಿ ಕೊಟ್ಟಿದ್ದಾನಮ್ಮ. ಯಾಕೆ? ಈ ರಥದಲ್ಲಿ ನೀನು ಕುಳಿತುಕೊಳ್ಳಬೇಕು. ಹೆಗಲು ಕೊಟ್ಟು ನಾನು ಹೊತ್ತುಕೊಂಡು ಶೋಣಿತಾಪುರಕ್ಕೆ ಹೋಗಬೇಕು. ಶುಂಭನನ್ನು ನೀನು ಮದುವೆ ಆಗಬೇಕು. ಈತ ನಳಿದರೆ ಎಲ್ಲ ಹದ ನವ
ಬೀಸಿದಂತಹ ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತನಳಿದರೆ ಧೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಯುವರಾರಿದ್ದಾರೆ. ಕರುಣಾರಸವನ್ನು ಬೀರಿ ಹಸುವನ್ನು ನೀಡುತ್ತೇನಂತೆ. ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ಇಷ್ಟರವರೆಗೆ ನಾನು ಏರು ಧ್ವನಿಯಲ್ಲೇ ಮಾತಾಡಿದ್ದೇ ಇಲ್ಲ. ಈಗ ಕೆಳಗೆ ಇಳಿಯುತ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ನಾನು ಸತ್ತು ಹೋದನಲ್ಲ, ಪುನರಪ್ಪಿ ನಾನು ಬದುಕಿದ್ದೇನೆ. ಹೇಗೆ ಬದುಕಿದ್ದೇನೆ ಅಂತ ಯೋಚನೆಯನ್ನು ಮಾಡಿದಾಗ ಇವಳೇ ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ನಿಗ್ರಹ ಅನುಗ್ರಹಕ್ಕೆ ಇವಳು ಶಕ್ತಳು ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ನಾನು ಮಾಡಿದ್ದು ಅಪರಾಧ. ಅಮ್ಮನಲ್ಲಿ ಕ್ಷಮೆ ಕೇಳ್ತೇನೆ. ಅಮ್ಮ ಅಮ್ಮ ಬೆದರದಿರಯ್ಯ ಬೀಳುವುದನ್ನೆಲ್ಲ ನಾನಿಗೂ ಅಧಿಕ ಶುಭಾಗ್ಯವೆಂದು ಅದನವನೆಲ್ಲ ಮೊದಲೇ ತಿಳಿದಿದೆ. ಈ ವಿಧ ಬೇಲಗೆ ಬಂದು ಅಮ್ಮ ನಗಡಬೇಡ ತಾಯಿ, ನನ್ನನ್ನು ಕೊಲ್ಲಬೇಡಮ್ಮ, ಕೊಲ್ಲಬೇಡ. ಸುಗ್ರೀವ ಹೆದರಬೇಡ. ಮತ್ತೊಮ್ಮೆ ಕಿರುಣಗೆ ಬೀರುವುದಿಲ್ಲ. ಕಿರುಣಗೆ ಬೀರಿದರೂ ನೀನು ಸಾಯುವುದಕ್ಕಿಲ್ಲ. ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕೃತ್ಯವನ್ನೆಸಗಿದ್ದೇನೆ. ಶುಂಭನ ದೂತನಾಗಿ ಬಂದವನು ನೀನು. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕು. ಉತ್ತರವೊಂದನ್ನು ಆತನಿಗೆ ತಿಳಿಸಬೇಕು. ಯೋ ಮಾಂ ಜಯತಿ ಸಂಗ್ರಾಮಿ ಯೋ ಮೇ ದರ್ಪಮ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಅಂದ್ರೆ ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿ ಅಂತವನಿಗೆ ಸ್ವಮಾಲಿಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತ ಪಣ ನಿನ್ನ ಶುಂಭವೀರನೇ, ನಿಶುಂಭ ಬಲಾಢ್ಯನೇ, ಪ್ರತ್ಯಕ್ಷ ಶಂಭುವೇ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳು ನಿನ್ನ ಒಡೆಯನಿಗೆ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ತಾಯಿ. ಆದ್ರೆ ಕೊನೆಯದ್ದಾಗಿ ಒಂದು ಬೇಡಿಕೆ ಅಮ್ಮ. ಇಷ್ಟರವರೆಗೆ ಶುಂಭನ ಜೊತೆಯಲ್ಲೇ ನಾನು ಇದ್ದವ, ಆದ್ರೆ ಒಳ್ಳೆಯ ಬುದ್ಧಿ ಇಷ್ಟರವರೆಗೆ ಬರ್ಲಿಲ್ಲಮ್ಮ. ನೀನೇ ಹೇಳಿದ್ಯಲ್ಲ ನೀನು ಒಳ್ಳೆಯವನಾಗಬೇಕು ಅಂತ. ಶುಂಭನ ದೂತ ಇನ್ನು ದೇವಿ ಸುಗ್ರೀವನ ನೀತಿಗೆ ಧಿಕ್ಕಾರವೇ. ಕರೆಗೆ ಕೊಟ್ಟು ಬಂದಿದ್ದೇನೆ. ಏನಾಗಬೇಕು? ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ. ಹೋಗಿ ಆಕೆಯನ್ನು ಹೇಳತ್ತ.
ಇನ್ನು ಸಂಗ್ರಾಮ ಬಯಸಿ ಬಂದವ ಧೂಮ್ರಾಕ್ಷ ಕಾಲ್ನಡಿಗೆಯಲ್ಲಿ ಬರುವ ಅಗತ್ಯವಿಲ್ಲ. ಮಣಿರಥ